ವಿದ್ಯಾರ್ಥಿ ಸಂಘಗಳು ಬರೀ ಹೋರಾಟ ರಾಜಕೀಯ ವಿದ್ಯಾರ್ಥಿ ಸಂಘರ್ಷಗೂ ಸೀಮಿತ ಪಂಪಿನ ಕಾಲಡು ಈ ಯುವಕರ್ನ ತಂಡ ಅವೆತ ಪರಿದಿನ ಕಡತದು ತಂಕ್ಲೆ ಕೈಟಾಯಿನ ಸಗಾಯನು ಸಮಾಜಗ ಮಲ್ದೊಂದುಲ್ಲೇರು ಅಂದು ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರು ಫಾರೂಕ್ ಬೊಕ್ಕ ಉಪಾಧ್ಯಕ್ಷರು ಎಸ್.ಜಿ. ಅಫ್ರೀದ್ ಸಜಿ ಪರೆನ ನೇತೃತ್ವಡು ಲಾಕ್ಡೌನ್ ಪೊರ್ತುಡು ಒಂಜಿ ಪೊರ್ತುದ ವನಸುಗ್ಲ ಗತಿ ಇಚ್ಚಾಂದೆ ತಂಗ್ಲೆಗ್ ಏರೆನಾಂಡಲ ಸಗಾಯ ತಿಕ್ಕುವ ಪಂಡದು ಮೂಕ ಪ್ರೇಕ್ಷಕರ ಉಂತೊಂದಿತ್ತಿನ ಪುತ್ತೂರು ತಾದಿ ಬರೆಟು ಇತ್ತಿನ ಅವ್ವೇತೋ ನಿರಾಶ್ರಿತರೆಗ್ ವನಸನ್ ಕೊರ್ಪನ ಬೇಲೆನ್ ಮಲ್ತೊಂದುಲ್ಲೇರು. ಇಂಚಿನ ನಿರಾಶ್ರಿತರಿಗೂ ತಂಕ್ಲೆರ್ದು ಒಂಜಿ ಪೊರ್ತುದ ವನಸ್ಥ ವ್ಯವಸ್ಥೆಯನ್ನು ಮಲ್ಪರೆ ಸಾಧ್ಯ ಆಂಡತ ಪನ್ಪಿನ ತೃಪ್ತಿ ತಂಕ್ಲೆಗ್ ಉಂಡು ಪಂಡದು ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘ ಪುತ್ತೂರು ತಾಲೂಕು ಘಟಕದ ಈ ವಿದ್ಯಾರ್ಥಿ ನಾಯಕರು ತಂಕ್ಲೆನ ಅನಿಸಿಕೆಯನ್ನು ತೆರಿಪಾದರು. ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯು ಸ್ಟೂಡೆಂಟ್ ಟಾಸ್ಕ್ ಫೋರ್ಸ್ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದು, ಇದರ ಭಾಗವಾಗಿ ಇಂದು ಪುತ್ತೂರು ತಾಲೂಕು ಘಟಕವು ಪುತ್ತೂರಿನ ನಗರ ವ್ಯಾಪ್ತಿಯಲ್ಲಿರುವಂತಹ ನಿರ್ಗತಿಗರಿಗೆ ಮತ್ತು ನಿರಾಶ್ರಿತರಿಗೆ ಒಂದೊತ್ತಿನ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು. ಇದರ ಮುಖ್ಯ ಉದ್ದೇಶವೇನೆಂದರೆ ಬಡವರ ಮತ್ತು ನಿರ್ಗತಿಕರ ಹಸಿವು ನೀಗಬೇಕು ಮತ್ತು ದ್ವಿತೀಯದ್ದಾಗಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಸೃಷ್ಟಿಯಾಗಬೇಕು ಎಂಬ ದೂರದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಿರುತ್ತೇವೆ. ಪುತ್ತೂರು ತಾಲೂಕು ಘಟಕದ ಬಹುಮುಖ್ಯವಾದ ಉದ್ದೇಶವೇನೆಂದರೆ ವಿದ್ಯಾರ್ಥಿಗಳು ಕೇವಲ ಅವರ ಆನ್ಲೈನ್ ಕ್ಲಾಸ್ಗೆ ಸೀಮಿತವಾಗಿ ತಮ್ಮ ಉಳಿದ ಅತ್ಯಮೂಲ್ಯವಾದ ಸಮಯವನ್ನು ಪೋಲು ಮಾಡ್ತಾ ಇದ್ದಾರೆ. ಅಂತಹ ಸಮಯಗಳನ್ನು ಈ ದೇಶ ಎಂದೂ ಕಂಡು ಕೇಳಿರದಂತಹ ಮಾರಕ ರೋಗದಿಂದ ನರಳುತ್ತಿದೆ. ಸರ್ಕಾರದೊಂದಿಗೆ ಪ್ರತಿಯೊಂದು ಪ್ರಜೆಯೂ ಕೈಜೋಡಿಸಿ ಕೊರೋನಾ ನಿಯಂತ್ರಣಕ್ಕೆ ಸಹಕಾರ ನೀಡಬೇಕಾಗ್ತದೆ. ಆದ್ದರಿಂದ ವಿದ್ಯಾರ್ಥಿಗಳಲ್ಲಿ ಇರುವಂತಹ ಆಲೋಚನೆಗಳು, ವಿದ್ಯಾರ್ಥಿಗಳಲ್ಲಿ ಇರುವಂತಹ ಪ್ರತಿಭೆಗಳ ಮೂಲಕವಾದರೂ ವಿದ್ಯಾರ್ಥಿಗಳು ಕೊರೋನಾ ನಿಯಂತ್ರಣಕ್ಕೆ ಸಾಥನ್ನು ನೀಡಬಹುದು. ಮೊಕ್ಲಿನ ಈ ಬೇಲೆಗೆ ಸಾರ್ವಜನಿಕ ವಲಯಡ್ಲ ಎಡ್ಡೆ ಸ್ಪಂದನೆಲು ಕೇಂದ್ರ ಬರುന്നുಂಡು.